ಪಯಣ ಆರಂಭಿಸಿದ ಮಾನಸಿಕ ಅಸ್ವಸ್ಥ ಮಾನಸಿಕ ರೋಗಿಗೆ ಬೆಚ್ಚನೆಯ ಗೂಡು ಕಲ್ಪಿಸಿದ ಕಹಳೆ ನ್ಯೂಸ್. ಯುವಕನನ್ನ ಮಗುವಂತೆ ಆರೈಕೆ ಮಾಡಿ ಸುಂದರ ಜಗದ ಪರಿಚಯ ಮಾಡಿಕೊಟ್ಟ ಮಂಜೇಶ್ವರ ಸ್ನೇಹಾಲಯ ಸಂಸ್ಥೆ. ಏನಿದು ಸ್ಟೋರಿ ಅಂತೀರಾ? ಈ ಬಗೆಗಿನ ಕಂಪ್ಲೀಟ್ ಸ್ಟೋರಿ ಎಲ್ಲಿದೆ ನೋಡಿ. ಯಾವುದೋ ಊರು, ಯಾವುದೋ ಭಾಷೆ, ಊಟಕ್ಕಾಗಿ ಪರರ ಮುಂದೆ ಕೈಚಾಚುತ್ತಿದ್ದ ಈ ಯುವಕ ನೀನ್ಯಾರು ಅಂದ್ರೆ ಅಹಂಕಾರದಿಂದ ಆತನಿಗೆ ಹೊಡೆಯಲು ಮುಂದಾದ್ರೂ ಆತ ಮಾತ್ರ ತನ್ನ ಮುಗ್ಧ ನಗುವಿನಿಂದಲೇ ಉತ್ತರ ನೀಡಿ ಮುಂದೆ ಸಾಗ್ತಿದ್ದ. ಕುಕ್ಕೆ ಸುಬ್ರಹ್ಮಣ್ಯದ ದೇಗುಲದ ವಠಾರದಲ್ಲಿ ದೇವಸ್ಥಾನಕ್ಕೆ ಬಂದ ಭಕ್ತಾದಿಗಳು ನೀಡಿದ ಭಿಕ್ಷೆ ಅಥವಾ ಒಂದೊಮ್ಮೆ ಯಾರೋ ತಿಂದುಳಿದು ಬಿಟ್ಟ ಆಹಾರವೇ ಈತನಿಗೆ ಮೃಷ್ಟಾನ್ನ ಭೋಜನ. ನೀರನ್ನೇ ಕಾಣದಿದ್ದಂತಹ ಶರೀರವನ್ನ ಮುಚ್ಚೋದಿಕ್ಕೆ ಆತನಲ್ಲಿ ಇದ್ದಿದ್ದು ಚಿಂದಿ ಬಟ್ಟೆ. ಕುರುಕಲು ಕೂದಲನ್ನ ಬಿಟ್ಟು ಕಂಡಾಗಲೇ ಅಸಹ್ಯವೆನಿಸ್ತಾ ಇದ್ದಂತ ಆ ವ್ಯಕ್ತಿ ತನ್ನ ದಿನವನ್ನ ದುಡ್ತಾ ಇದ್ದಿದ್ದು ಕುಮಾರಧಾರ ನದಿ ತಟದಲ್ಲಿ. ಹಲವಾರು ದಿನಗಳಿಂದ ಎಲ್ಲರೂ ದೂರ ತಳ್ಳಿ ಬದುಕೇ ಬೇಡವೆಂಬಂತೆ ಚಿಂತಾಕ್ರಾಂತರಾಗಿ ದಿನ ಕಳೆಯುತ್ತಿದ್ದ ಈ ಮನೋರೋಗಿಗೆ ಆಸರೆಯಾಗಿದ್ದು ಸಮಾಜದ ಜಾಗೃತಿಗಾಗಿ ಸದಾ ವಸ್ತುನಿಷ್ಠತೆಯ ವರದಿಯನ್ನ ನೀಡುತ್ತಿರುವ ಕಹಳೆ ನ್ಯೂಸ್. ಹರಿದ ಬಟ್ಟೆ ಧರಿಸಿ ಕುರುಕಲು ಕೂದಲನ್ನ ಕೆದರಿಕೊಂಡು ಊರು ಗೊತ್ತಿಲ್ಲ, ಭಾಷೆನೂ ಗೊತ್ತಿಲ್ಲ, ಆದ್ರೆ ರಾತ್ರಿ ಹಗಲೆನ್ನದೆ ಬಿಸಿಲಿನಲ್ಲಿ ಅಲೆದಾಡುತ್ತಾ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬರುವ ಭಕ್ತರ ಬಳಿ ಹಣವನ್ನ ಕೇಳುತ್ತಾ ಕುಮಾರಧಾರ ನದಿ ಸೇತುವೆಯ ಮೇಲೆ ಜಾಕೆಟ್ ಹಾಗೂ ಹರಿದ ಪ್ಯಾಂಟ್ ಹಾಕಿ 3 ತಿಂಗಳಿನಿಂದ ನರಕ ಯಾತನೆ ಪಡ್ತಾ ಇದ್ದ ಈತನ ಹೆಸರು ನರೇಶ್. ಅಲ್ಲ, ಈತನ ಹೆಸರು ಸುಸಾಂಟೋ. ಅರೆ, ನರೇಶ್ ಸುಸಾಂಟೋ ಆಗಿದ್ದೇಗೆ? ಈತನ ಪರದಾಟದ ಬದುಕಿನಲ್ಲಿ ದಾರಿದೀಪವಾಗಿ ಬೆಳಕಾಗಿದ್ದು ಯಾರು? ಇವೆಲ್ಲವನ್ನ ಹೇಳ್ತೀವಿ ಕೇಳಿ. ಸಮಾಜದ ಜಾಗೃತಿಗಾಗಿ ಸದಾ ವಸ್ತುನಿಷ್ಠತೆಯ ವರದಿಯನ್ನ ನೀಡುತ್ತಿರುವ ಕಹಳೆ ನ್ಯೂಸ್ ತಂಡವು ನರೇಶ್ನನ್ನ ಉಪಚರಿಸಿ ಮಂಜೇಶ್ವರದ ಸ್ನೇಹಾಲಯ ಮಾನಸಿಕ ಅಸ್ವಸ್ಥರ ಪುನರ್ಚೇತನ ಕೇಂದ್ರದಲ್ಲಿ ನರೇಶ್ಗೆ ಬೆಚ್ಚನೆಯ ಗೂಡು ಕಲ್ಪಿಸಿದೆ. ಇದಕ್ಕೆ ಮಾನವೀಯತೆಯ ನೆಲೆಯಲ್ಲಿ ಕೈ ಜೋಡಿಸಿದವರು ಸುಬ್ರಹ್ಮಣ್ಯ ಗ್ರಾಮ ಪಂಚಾಯತ್ನ ಅಭಿವೃದ್ಧಿ ಅಧಿಕಾರಿ ಮುತ್ತಪ್ಪ ಹಾಗೂ ಪೊಲೀಸ್ ಅಧಿಕಾರಿ ಸಂಧ್ಯಾಮಣಿ ಅವರು. ಬದುಕನ್ನೇ ಕಳೆದುಕೊಂಡಿದ್ದ ಮನೋರೋಗಿಯ ಹೊಸ ಬದುಕಿನ ಆರಂಭಕ್ಕೆ ಅಂದು ಮುನ್ನುಡಿ ದೊರೆತಂತಾಯಿತು. नाम बोलिए, नाम नाम इधर देखो, देख 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 इधर देखो. ಮಂಜೇಶ್ವರದ ಸ್ನೇಹಾಲಯಕ್ಕೆ ಕಾಲಿಡ್ತಾ ಇದ್ದಂತೆ ನರೇಶ್ಗೆ ಹೊಸ ಲೋಕದ ಪರಿಚಯವಾಗಿತ್ತು. ಏನು ಅರಿಯದೆ ಮುಗ್ಧನಂತೆ ಎಲ್ಲರನ್ನ ದಿಟ್ಟಿಸಿ ನೋಡ್ತಿದ್ದ. ಅದು ನರೇಶ್ಗೆ ಹೊಸ ಬದುಕಿನ ದಿನಗಳು ಆರಂಭದಾಗಿತ್ತು. ಬಂದ ದಿನವೇ ಆತನ ಸುಂದರತೆಯನ್ನ ಮೀರಿ ಬೆಳೆದಿದ್ದ ಕುರೂಪವನ್ನ ಕೆತ್ತಿಸಿದ ಸ್ನೇಹಾಲಯದ ಸಿಬ್ಬಂದಿಗಳು ಕುರುಕಲು ಕೂದಲನ್ನ ಕತ್ತರಿಸಿ ನೀರನ್ನೇ ಕಾಣದಂತಹ ದೇಹವನ್ನ ಶುಭ್ರಗೊಳಿಸಿ ನರೇಶ್ನ ನಿಜ ರೂಪವನ್ನ ಬಯಲಿಗೆ ತಂದಿದ್ರು. ಅಂದಿನಿಂದ ಈತನ ಶುಭ್ರ ಬಟ್ಟೆಯ ಶುಚಿತ್ವದ ಬದುಕು ಶುರುವಾಯಿತು ನೋಡಿ. ಸತತವಾಗಿ 1 ವರ್ಷಗಳ ಕಾಲ ತನ್ನ ಕುಟುಂಬ ಸದಸ್ಯರಂತೆ ಉಚಿತವಾಗಿ ಆರೈಕೆ ಮಾಡಿ ಮಾನಸಿಕ ಅಸ್ವಸ್ಥರ ಪುನಶ್ಚೇತನ ಕೇಂದ್ರದಲ್ಲಿ ಅಳಿವಿನಂಚಿನಲ್ಲಿದ್ದ ಈ ವ್ಯಕ್ತಿಯ ಸುಂದರ ಬದುಕನ್ನ ಮತ್ತೆ ಪುನಶ್ಚೇತನಗೊಳಿಸಲಾಯಿತು. ಸ್ನೇಹಾಲಯ ಮಾನಸಿಕ ಅಸ್ವಸ್ಥರ ಪುನಶ್ಚೇತನ ಕೇಂದ್ರದ ಮುಖ್ಯಸ್ಥರಾದ
ಜೋಸೆಫ್ ಕ್ರಸ್ಟ ಹಾಗೂ ಸಿಬ್ಬಂದಿಗಳು ಯಾವ ಸ್ವಾರ್ಥವನ್ನು ಬಯಸದೆ ನಿಸ್ವಾರ್ಥದಿಂದ ಮಾನಸಿಕ ರೋಗಿಗಳನ್ನ ಆರೈಕೆ ಮಾಡಿ ಮಾನವೀಯತೆಗೆ ಕೈಗನ್ನಡಿಯಾಗಿದ್ದಾರೆ. ಕಹಳೆ ನ್ಯೂಸ್ ಒಪ್ಪಿಸಿದ ವ್ಯಕ್ತಿಗೆ ಆರೈಕೆಯ ಬಳಿಕ ಮಾನಸಿಕ ಕಾಯಿಲೆಯನ್ನ ವೈದ್ಯರ ಮೂಲಕ ಗುಣಪಡಿಸಿ ವ್ಯಕ್ತಿತ್ವ ಹೊಂದಿದ ವ್ಯಕ್ತಿಯನ್ನಾಗಿಸಿದ್ದಾರೆ. ಇದೀಗ ಮಾನಸಿಕ ಕಾಯಿಲೆಯಿಂದ ಬಳಲುತ್ತಿದ್ದ ನರೇಶ್ ಸಂಪೂರ್ಣವಾಗಿ ಗುಣಮುಖರಾಗಿದ್ದು ಎಲ್ಲರೊಂದಿಗೂ ಸ್ನೇಹದಿಂದ ಬೆರೆತಿದ್ದಾರೆ. ಚೇತರಿಸಿಕೊಂಡ ಬಳಿಕ ಇವರ ವಿಳಾಸವನ್ನ ಸ್ನೇಹಾಲಯ ಸಂಸ್ಥೆ ಪತ್ತೆ ಹಚ್ಚಿದೆ. ಸ್ನೇಹಾಲಯದಲ್ಲಿ ಪರಿಚಿತನಾಗಿದ್ದ ನರೇಶ್ ಎಂಬ ವ್ಯಕ್ತಿಯ ನಿಜವಾದ ಹೆಸರೇ ಸುಸಾಂಟೋ. ಸುಸಾಂಟೋ ಜಾರ್ಖಂಡ್ ರಾಜ್ಯದ ಧನ್ಬಾದ್ ಜಿಲ್ಲೆಯ ಬೆಲ್ಟಾಂಗ್ ಗ್ರಾಮದ ನಿವಾಸಿಯಾಗಿದ್ದು ಮನೆಯಿಂದ ತಪ್ಪಿಸಿಕೊಂಡು ಸುಮಾರು 12 ವರ್ಷವೇ ಕಳೆದು ಹೋಗಿದೆ. ಈ ವ್ಯಕ್ತಿಗೆ ಮದುವೆಯೂ ಆಗಿತ್ತು. ಮಾತ್ರವಲ್ಲದೆ 2 ಮಕ್ಕಳು ಕೂಡ ಇದ್ದಾರೆ. ತೀರಾ ಬಡ ಕುಟುಂಬದಲ್ಲಿ ಜೀವನ ಕಳೀತಾ ಇದ್ರು. ಈ ಬಡತನವೇ ಈ ವ್ಯಕ್ತಿಯ ವ್ಯಕ್ತಿತ್ವವನ್ನ ಕಸಿದುಕೊಂಡಿತ್ತು. ಇದೀಗ ಸ್ನೇಹಾಲಯದ ಸಿಬ್ಬಂದಿಗಳು ಆತನ ಮನೆಯವರನ್ನ ಅದು ಹೇಗೋ ಸಂಪರ್ಕ ಮಾಡಿ ಸ್ನೇಹಾಲಯಕ್ಕೆ ಕರೆಸಿ ಆತನನ್ನ ಮನೆಗೆ ಕಳುಹಿಸಿಕೊಟ್ಟಿದ್ದಾರೆ. ಬೇರೆಯಾಗಿದ್ದ ಕುಟುಂಬವನ್ನ ಮರಳಿ ಆತನಿಗೆ ನೀಡಿದ್ದಾರೆ. ಎರಡು 2020ನೇ ಇಸ್ವಿ ಜನವರಿ ತಿಂಗಳಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ಹತ್ತಿರದಿಂದ ಒಂದು ಫೋನ್ ಬರ್ತಾ ಇದೆ. ಒಬ್ಬ ಮಾನಸಿಕ ಅಸ್ವಸ್ಥರಾದಂತಹ ಒಬ್ಬ ರೋಗಿ ಸುಬ್ರಹ್ಮಣ್ಯ ದೇವಸ್ಥಾನದ ಹತ್ತಿರ ಇರುವಂತಹ ಆ ಹೊಳೆಯ ಆ ಒಂದು ಬ್ರಿಡ್ಜ್ನಲ್ಲಿ ಅತ್ತ ಇತ್ತ ಜಾಕೆಟ್ ಹಾಕಿ ತುಂಬ ಸಮಯದಿಂದ ತಿರುಗಾಡ್ತಾ ಇದ್ದಾನೆ. ನಿಮ್ಮ ಆಶ್ರಮಕ್ಕೆ ಕರ್ಕೊಂಡು ಹೋಗ್ಬೋದಾ ಅಂತ ಕೇಳುತ್ತಾ ಕಹಳೆ ನ್ಯೂಸ್ ಪುತ್ತೂರವರು ನಮಗೆ ಫೋನ್ ಮಾಡ್ತಾರೆ. ಆಗ ನಮ್ಮ ಸಿಬ್ಬಂದಿ ವರ್ಗ ಕೂಡಲೇ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಆ ಯುವಕನನ್ನು ನಮ್ಮ ಸ್ನೇಹಾಲಯಕ್ಕೆ ಕರ್ಕೊಂಡು ಬರ್ತಾರೆ. ಕರ್ಕೊಂಡು ಬರುವಾಗ ಅವನೇನು ಮಾತಾಡ್ತಾ ಇರಲಿಲ್ಲ. ಅವನು ರಾಜ ಎಂಬುದಾಗಿ ಮಾತ್ರ ಹೆಸರು ಹೇಳ್ತಾ ಇದ್ದ. ಆಮೇಲೆ ಇಲ್ಲಿ ಸ್ನೇಹಾಲಯದಲ್ಲಿ ಬಂದು ಅವನ ಕೂದಲು ತೆಗೆದು ಗಡ್ಡ ತೆಗೆದು ಅವನಿಗೆ ಸ್ನಾನ ಮಾಡಿಸಿ ಒಳ್ಳೆಯ ಬಟ್ಟೆ ತೊಡಿಸಿ ಊಟ ಉಪಚಾರ ಎಲ್ಲ ಆದ ಮೇಲೆ ಅವನ ಹೆಸರು ನರೇಶ್ ಅಂತ ಹೇಳಿದ. ನರೇಶ್ ಅಂತ ಹೇಳಿದ ನಂತರ ಅದೇ ರೀತಿ ನಮ್ಮ ಲೆಡ್ಜರಲ್ಲಿ ನರೇಶ್ ಅಂತಲೇ ಇತ್ತು. ತದನಂತರ ಅವನಿಗೆ ಒಳ್ಳೆಯ ಮಾನಸಿಕ ಆಸ್ಪತ್ರೆಗೆ ನಾವು ಕರ್ಕೊಂಡು ಹೋಗಿ ಅವರಿಗೆ ಮಾನಸಿಕ ರೋಗಕ್ಕೆ ಬೇಕಾದಂಥ ಚಿಕಿತ್ಸೆಯನ್ನು ಕೊಟ್ಟು ಆಪ್ತ ಸಮಾಲೋಚನೆ ಕೌನ್ಸಿಲಿಂಗ್ ಎಲ್ಲ ಮಾಡಿ ಆಮೇಲೆ ಈ ಸಾಧಾರಣ ಈ 20 ಅಂದರೆ ಜನವರಿಯಿಂದ ಈ ಜನವರಿ ವೇಳೆಗೆ 1 ವರ್ಷ ಮುಕ್ತಾಯವಾಯಿತು. ಒಳ್ಳೆಯ ಆರೋಗ್ಯವಂತನಾದ ಲವಲವಿಕೆಯಿಂದ ಇದ್ದ. ಸ್ನೇಹಾಲಯದಲ್ಲಿ ಸ್ವಲ್ಪ ಮೊದಲು ಅವನು ಮಾತಾಡ್ತಾ ಇರಲಿಲ್ಲ, ಎಲ್ಲರ ಒಟ್ಟಿಗೆ ಬರೀತಿರಲಿಲ್ಲ. ಅದರ ಸ್ನೇಹಾಲಯದ ಪ್ರೀತಿ ವಾತ್ಸಲ್ಯದ ಜೊತೆಗೆ ಸಿಬ್ಬಂದಿ ವರ್ಗದವರ ಒಳ್ಳೆಯ ಉಪಚಾರದ ಜೊತೆಗೆ ಅವನು ಬೆರೆತುಕೊಂಡು ಒಂದು ಸಹಜ ಜೀವನಕ್ಕೆ ಅವನು ಬರಲಿಕ್ಕೆ ಆರಂಭಿಸಿದ. ತದನಂತರ ಸಿಕ್ಕಿದಂಥ ವಿಳಾಸದಲ್ಲಿ ನಾವು ಅವನ ಊರನ್ನು ಹುಡುಕಲು ಆರಂಭಿಸಿದೆವು. ಜಾರ್ಖಂಡ್ ರಾಜ್ಯದ ಧನ್ಬಾದ್ ಜಿಲ್ಲೆಯಲ್ಲಿ ಅವನ ವಿಳಾಸ ಸಿಕ್ಕಿತು. ಇವತ್ತು ಅವನ ಮನೆಗೆ ಸೇರಿಸುವಾಗ 12 ವರ್ಷದಿಂದ ಅವನು ನಾಪತ್ತೆಯಾಗಿದ್ದ. ಈ ಸಹೋದರನನ್ನು ಕಂಡು ಅವರ ಕುಟುಂಬ ತುಂಬ ಹೃದಯದಿಂದ ಭಾವನಾತ್ಮಕವಾಗಿ ಅವರನ್ನು ಸ್ವೀಕರಿಸಿದೆ. ಕುಕ್ಕೆ ಸುಬ್ರಹ್ಮಣ್ಯ ಪರಿಸರದ ಎಲ್ಲ ಊರ ಮಹನೀಯರಿಗೆ ಮತ್ತೊಮ್ಮೆ ವಂದಿಸುತ್ತಾ ಕಹಳೆ ಟಿವಿಗೆ ಮತ್ತೊಮ್ಮೆ ನಾವು ಅಭಿನಂದನೆಗಳು ಸಲ್ಲಿಸುತ್ತಾ ಸ್ನೇಹಾಲಯಕ್ಕೆ ಕೂಡ ಒಮ್ಮೆ ಭೇಟಿ ಕೊಡಿ. ಇದನ್ನು ವೀಕ್ಷಿಸುವಂಥ ಹಲವಾರು ಜನ ಸ್ನೇಹಾಲಯಕ್ಕೆ ಒಮ್ಮೆ ಭೇಟಿ ಕೊಡಿ. ಇಲ್ಲಿ 300ರಷ್ಟು ಜನ ಜಾತಿ ಮತ ಭೇದವಿಲ್ಲದೆ ವಿವಿಧ ರಾಜ್ಯಗಳ ವಿವಿಧ ಭಾಷೆಗಳ ಜನರು ಸಂತೋಷದ ಜೀವನ ನಡೆಸ್ತಾ ಇದ್ದಾರೆ. ಅಂತೂ ರಸ್ತೆಯಲ್ಲಿ ಮಾನಸಿಕ ರೋಗಿಯಂತೆ ಅಲೆದಾಡುತ್ತಿದ್ದ ಈ ವ್ಯಕ್ತಿ ಕುಕ್ಕೆ ಸುಬ್ರಹ್ಮಣ್ಯ ದೇವರ ಅನುಗ್ರಹವೇನು ಎಂಬಂತೆ ಇಂದು ಮತ್ತೆ ಕಳೆದು ಹೋದ ಜೀವನವನ್ನ ಮರಳಿ ಗಳಿಸಿದ್ದಾರೆ. ಎಲ್ಲಿದ್ದೇನೆಂದೇ ಅರಿವಿಲ್ಲದ ಈ ವ್ಯಕ್ತಿಯನ್ನ ಮರಳಿ ಗೂಡಿಗೆ ತಲುಪಿಸಿದ ಕಹಳೆ ನ್ಯೂಸ್ ಹಾಗೂ ಸ್ನೇಹಾಲಯಕ್ಕೆ ಸಾರ್ವಜನಿಕ ವಲಯದಲ್ಲಿ ಮೆಚ್ಚುಗೆ ವ್ಯಕ್ತವಾಗಿದೆ. ಸದಾ ಮಾನಸಿಕ ರೋಗಿಗಳ ಆರೈಕೆಯಿಂದಲೇ ನೆಮ್ಮದಿ ಕಾಣುವ ಸ್ನೇಹಾಲಯ ಸಂಸ್ಥೆಯ ಮುಖ್ಯಸ್ಥರಾದ ಜೋಸೆಫ್ ಕ್ರಸ್ಟ ಮತ್ತು ತಂಡದವರ ಸಾಧನೆ ಅದ್ಭುತವಾದದ್ದು. ಇವರ ಈ ನಿಸ್ವಾರ್ಥ ಸೇವೆಯು ಇನ್ನಷ್ಟು ಮಾನಸಿಕ ರೋಗಿಗಳ ಬೆಳಗುವಂತಾಗ್ಲಿ ಅನ್ನೋದೇ ನಮ್ಮ ಆಶಯ. ಶಿವಭಟ್, ಕಹಳೆ ನ್ಯೂಸ್, ಸುಬ್ರಹ್ಮಣ್ಯ.